ಪುತ್ತೂರು ತಾಲೂಕಿನ ಇರ್ದೆ ದೂಮಡ್ಕದ ಸುಮಾರು 13 ಪರಿಶಿಷ್ಟ ಪಂಗಡದ ಮನೆಯವರಿಗೆ ರಸ್ತೆ ಸಂಪರ್ಕವಿಲ್ಲದ ಹಿನ್ನೆಲೆಯಲ್ಲಿ ರಸ್ತೆ ಸಂಪರ್ಕ ಮಾಡಿಕೊಡುವಂತೆ ಪ್ರತಿಭಟನೆ ನಡೆಸಿದರು. ಇರ್ದೆ ಗ್ರಾಮದ ದೂಮಡ್ಕ ಚಾಕೋಟೆ ಪದಕ ಪರಿಸರದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 13 ಮನೆಗಳಿಗೆ ರಸ್ತೆ ಸಂಪರ್ಕ ಇಲ್ಲದೆ 102 ವರ್ಷಗಳು ಕಳೆದಿವೆ. ಹಾಗಾಗಿ ರೊಚ್ಚಿಗೆದ್ದಿರುವ ಅಲ್ಲಿನ ಗ್ರಾಮಸ್ಥರು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಸದಸ್ಯರೊಂದಿಗೆ ಸೇರಿ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಕೆಲಕಾಲ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪುತ್ತೂರು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಜಾಂಬೂರಾಜ್ ಮಹಾಜನ್ ಆಗಮಿಸಿ ಕೆಲ ಹೊತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಜೆಸಿಬಿ ಕೇಸ್ ಆಗ್ತದೆ. ನಿಮ್ಮೆಲ್ಲ ಕೇಸಿಗೆ ನಾವು ಹೆದರುವಲ್ಲ. ನಾವು ಮಾಡೋದು ನಮಗೆ ರೋಡ್ಗೆ ಬೇರೆಯವರಿಗೆ ಹೋಗುದಿಲ್ಲ. ಒಬ್ಬನಿಗೆ ಯಾರು ಬರ್ತಾರೆ ಎಲ್ಲರಿಗೆ ಗೊತ್ತಾಯ್ತು, ಏಸಿಗಾಯ್ತು. ಮತ್ತೇನು ಓಡ್ಬೇಕು? ಈಗ ಮಾನ್ಯ ಶಾಸಕ ಅಶೋಕನಿಗೆ ಆಗಿತ್ತು. ಏನು ಮಾಡಿದ್ದಾರೆ? ನೋಡ್ಲಿಕ್ಕೆ ಬಂದಿದ್ದಾರೆ. ನಾವು ಇಲ್ಲಿಂದ ಮಲ್ಲೆಲ್ಲ ಏನಾದ್ರೂ ನಾವು ಹೋಗುದಿಲ್ಲ. ಇವತ್ತೊಂದು ಅರುಣ್ ದನ ಡಾಕ್ಟರ್ ಬರುವಾಗ ನಡ್ಕೊಂಡು ಬರ್ಬೇಕು. ಏನು ಫ್ಲೈಟ್ ಅಲ್ಲಿ ಬರುವುದಿಲ್ಲ ಅವರು. ಅದು ಇದಕ್ಕೂ ಜಗ್ಗದ ಗ್ರಾಮಸ್ಥರು ಖಾಸಗಿ ಜಮೀನಿನ ಬೇಲಿ ತೆಗೆದು ರಸ್ತೆ ನಾವೇ ನಿರ್ಮಿಸಿಕೊಳ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ರು. ಬಳಿಕ ಕಂದಾಯ ಇಲಾಖಾಧಿಕಾರಿಗಳು ಆಗಮಿಸಿ ಖಾಸಗಿ ಜಮೀನಿನ ಮಾಲೀಕರ ಮನವೊಲಿಸಿ 5x5 ಫೀಟ್ನಂತೆ ರಸ್ತೆ ನಿರ್ಮಾಣ ಜಾಗ ಬಿಟ್ಟುಕೊಟ್ಟು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಇದಕ್ಕೆ ಖಾಸಗಿ ಜಮೀನಿನ ಮಾಲೀಕರು ಕೂಡ ತಮ್ಮ ಸ್ವಂತ ಜಮೀನನ್ನ ಯಾಕೆ ಬಿಟ್ಕೊಡ್ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಕೊನೆಗೆ ಕಂದಾಯ ಇಲಾಖಾಧಿಕಾರಿ ಖಾಸಗಿ ಜಮೀನಿನ ಮಾಲೀಕರನ್ನ ಮನವೊಲಿಸಿ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೇಳಿಕೊಂಡ್ರು. ಮಾನವೀಯತೆ ದೃಷ್ಟಿಯಿಂದ 13 ಮನೆಯವರಿಗೆ ನೆರವಾಗಬೇಕು ಅಂತ ತಿಳಿಸಿದ್ರು. ಅದರಂತೆ ಸರ್ವೆ ಕಾರ್ಯ ನೆರವೇರಲಿದೆ. ಒಂದೊಂದು ವರ್ಷದಲ್ಲಿ ತೆರಿಗೆ 480 ರೂಪಾಯಿ ಮನೆಯವರು ಕಟ್ಟಿದ್ದಾರೆ. ಏನು ಪಂಚಾಯತ್ ಸತ್ತಿದೆ? ಹಂಗೆ ಒಂದು ಎಸಿ ಆಫೀಸ್ ತಹಸೀಲ್ದಾರ್ ಆಫೀಸ್ ಹೋಗಿ ಅಂತ ನಾನು ಹೇಳಿದೆ. ಆಮೇಲೆ ಒಂದ್ಸರಿ ನನ್ನ ಸ್ಟೇಷನ್ಗೆ ನೀವು ಸ್ಟೇಟ್ಮೆಂಟ್ ಕೊಡಕ್ ಬಂದ್ರಿ. ಅವಾಗ ನಾನು ಹೇಳಿದ್ದೀನಿ ಎಲ್ಲರೂ ಅನಂತ ಕೃಷ್ಣ ಭಟ್ರು ಅವರು ಮಾಡಿದ ಇನ್ನೊಂದಲ್ಲಿ ಪಂಚಾಯತ್ ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಾ. ಬೇಕಾದ್ರೆ ತಹಸೀಲ್ ಹೊತ್ತು ಎಸಿ ಬರ್ಲಿ, ಹೋಮ್ ಮಿನಿಸ್ಟರ್ ಬರ್ಲಿ, ಅವನಪ್ಪ ಬರ್ಲಿ, ನಮ್ಗೇನಿಲ್ಲ. ಯಾರು ಬಂದ್ರೆ ಆಗುದಿಲ್ಲ. ಕ್ಯಾಶ್ ಕೊಡ್ತೇವೆ, ಎಲ್ಲ ಮಾತಾಡಿ ಮೀಟಿಂಗ್ ಮಾಡ್ಕೊಳ್ಳಿ, ಚರ್ಚೆ ಮಾಡಿ. ಅವ್ರು 5 ಸೆನ್ಸ್ ಕೊಟ್ಟರೆ 5 ಸೆನ್ಸ್ ಕೊಡಿ, ತಗೊಳ್ಳಿ. ನೀವು ಪೂರ್ತಿ ಜಾಗ ಕೊಟ್ಟರೆ ಪೂರ್ತಿ ಜಾಗ ತಗೊಳ್ಳಿ. ಅದ್ರಲ್ಲಿ ನೀವು ರಸ್ತೆ ಮಾಡಿ, ಮನೆ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ಅಲ್ಲಿಂದ ಏನು ಬರ್ಬೇಕು. ದೂಮಡ್ಕ ಚಾಕೋಟೆ ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 13 ಮನೆಗಳಿಗೆ 90 ವರ್ಷಗಳ ಹಿಂದಿನಿಂದಲೇ ಪಂಚಾಯತ್ ಕಾಲುದಾರಿ ಊರ್ಜಿತದಲ್ಲಿದೆ. ಸಂಪರ್ಕ ರಸ್ತೆ ಇಲ್ಲದೆ ಈ ಭಾಗದ ಜನರು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ಕೊಂಡು ಹೋಗುವಂತಹ ಅನಿವಾರ್ಯತೆ ಉಂಟಾಗಿದೆ ಅಂತ ಮಹಿಳೆಯೊಬ್ಬರು ದೂರಿದ್ದಾರೆ. ನಾವು ಡೆಲಿವರಿಗೆ ಅಂತ ನೋವು ಬಂದು ಅಲ್ಲಿಂದ ಬರ್ಬೇಕಿದೆ. ಎಷ್ಟು ಕಷ್ಟ ಬಂದಿದ್ದೇವೆ. ನೋವು ಬಂದು ವಾಪಸ್ ಡೆಲಿವರಿ ಅಲ್ಲಿಂದ ಹೋಗ್ಲಿಕ್ಕೆ ಅಲ್ಲಿ ದಾರಿ ಇಲ್ಲ. ಎಷ್ಟು ಕಷ್ಟ ಬಂದಿದ್ದೇವೆ ಅದು ನಮಗೆಲ್ಲ ಗೊತ್ತು. ಅವರಿಗೆ ಗೊತ್ತುಂಟಾ? ಅಲ್ಲಿ ದಾರಿ ಇಲ್ಲ, ಬೇರಿನ ದಾರಿ ಇರುದು. ಈ ಮಗುವನ್ನು ಹೊತ್ತುಕೊಂಡು ಹೋದ್ದು ಡೆಲಿವರಿ ನಡ್ಕೊಂಡು ಹೋಗ್ಲಿಕ್ಕಾಗಿ ಇರ್ಲಿಲ್ಲ. ಅಲ್ಲಿ ಎತ್ತಿಕೊಂಡು ಹೋದದ್ದು. ನಾಟು ನೋವು ಬಂದು ಅಲ್ಲಿ ಎತ್ತುಕೊಂಡು ಬರೋದು. ಅರ್ಥದಲ್ಲಿ ಜೀವವನ್ನು ಕಳ್ಕೊಂಡು ವಂಚಿತರಾದ ಮನೆಗಳಿಗೆ ಸಂಪರ್ಕ ರಸ್ತೆ ಮಾಡಲು ಶಾಸಕರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸಾಮಾಜಿಕ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಭರವಸೆ ನೀಡಿದ್ರೂ ಏನೂ ಆಗಿಲ್ಲ ಎಂತಾರೆ ಅವರು. ಹಲವಾರು 112 ವರ್ಷದ ಒಂದು 13 ಮನೆ ಕಾಲೋನಿ. ಆ ಕಾಲೋನಿಗೆ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ಇರಲಿಲ್ಲ.
ಬಹುಶಃ ನಾವು DC ಅವರಿಗೆ ಮನವಿ ಕೊಟ್ಟಿದ್ದೇವೆ, ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ 2.5 ವರ್ಷ ಮುಂಚೆ ಮಾನ್ಯ ಶಾಸಕರಾದ ಅಶೋಕ್ ರೈ ಸಹ ಕೊಟ್ಟಿದ್ದಾರೆ. ಅವರು ಕೊಟ್ಟು ಅವರು ಹೇಳಿದ್ರು, ನಾನು ವಿನ್ ಆದ ಮೇಲೆ 2 ದಿವಸದಲ್ಲಿ ನಾನು ರಸ್ತೆ ಮಾಡಿ ಕೊಡ್ತೇನೆ. ಏನೋ ಆಗ್ಲಿಲ್ಲ ಏನು ಅಂತ ಗೊತ್ತಿಲ್ಲ. ನಾನು 2 ವರ್ಷ ಆಯಿತು, ಇಷ್ಟವರಿಗೆ ರಸ್ತೆ ಮಾಡಿ ಕೊಡಲಿಲ್ಲ. ಪಾಪ ಅವರಿಗೆ ಹಲವಾರು ಘಟನೆ ನಡೀತಿದೆ. ಒಂದು ಇವರ ದನ ಸತ್ತಿದೆ, ಮತ್ತೊಂದು ಮನೆ ಹಾಳಾಗಿದೆ, ಮತ್ತೊಂದು ಗರ್ಭಿಣಿ ಹೆಂಗಸನ್ನು ಕರ್ಕೊಂಡು ಬರಲಿಕ್ಕೆ ಭಾರಿ ಶೋಚನೀಯ ವಿಷಯ ಆಗಿದೆ. 112 ವರ್ಷದಿಂದ ರಸ್ತೆ ಇಲ್ಲ ಅಂದಿದ್ರೆ ಮೂಲ ಸೌಕರ್ಯ, ಭಾರತ ದೇಶದ ಮೂಲ ಸೌಕರ್ಯ ಒಂದು ದಾರಿ, ವಿದ್ಯುತ್, ನೀರು, ಈ ಸೌಲಭ್ಯ ಇಲ್ಲದಿದ್ರೆ ಏನಂತ ಹೇಳುದು. ನನಗೆ ಮೊನ್ನೆ ನಾವು ಪ್ರೆಸ್ ಮೀಟಿಂಗ್ ಅಲ್ಲಿ ನಾನು ಎಲ್ಲರಿಗೂ ಟಿವಿ ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರ ಅಭಿನಂದನೆ ಹೇಳಿದ್ದೇನೆ. ಈ ಅಭಿನಂದನೆ ಇವತ್ತು ನಾನು ಡೇಟ್ ಕೊಟ್ಟಿದ್ದೇನೆ, ನಾವು ಇವತ್ತು ಕೆಲಸ ಶುರು ಮಾಡ್ತೇವೆ. ಅದು ಏನು ಜೈಲಿಗೆ ಹೋದರೂ ತೊಂದರೆ ಇಲ್ಲ ಅಂತೇಳಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ. ಯಾಕೆ ಗೊತ್ತಾ, ಬಡವರ ಕೂಗು ಯಾರಿಗೆ ಗೊತ್ತಾಗ, ರಾಜಕೀಯದವರಿಗೆ ಯಾರಿಗೆ ಗೊತ್ತಾಗಿಲ್ಲ, ಆದ್ರೂ ಗೊತ್ತಾಗೋದು ನಾವು ಬಡವರ ಕೂಗು ನಮಗೆ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಗೊತ್ತಿದೆ. ಹಾಗಾದ್ರೆ ಖಂಡಿತ ನಾವು ಸತ್ರು ನಾವು ಈ ಕಾಲೋನಿಯವರು ನಾವು ಬಿಡುವುದಿಲ್ಲ, ರಸ್ತೆ ಮಾಡಿಯೇ ಮಾಡ್ತೇವೆ. ಇನ್ನು ರಸ್ತೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ, ನಮಗೆ ರಸ್ತೆ ಮಾಡುವ ಭರವಸೆ ಸಿಕ್ಕಿದೆ. ಅವರ ಒಪ್ಪಿಗೆ ಮೇರೆಗೆ ನಾವು ನಮ್ಮ ಪ್ರತಿಭಟನೆ ವಾಪಸ್ ಪಡ್ಕೊಂಡಿದ್ದೇವೆ. ಇಲ್ಲದೇ ಇದ್ದಲ್ಲಿ ನಾವು ಮತ್ತೆ ಸಂಬಂಧಪಟ್ಟವರನ್ನ ಸಂಪರ್ಕಿಸುತ್ತೇವೆ ಅಂತಾರೆ ಸ್ಥಳೀಯ ಜನಪ್ರತಿನಿಧಿ. ನಾನು ಕೂಡ ಪಂಚಾಯತಲ್ಲಿರುವಾಗ ಸಾಮಾನ್ಯವಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇದಕ್ಕೆ ಆದರೆ ಏನು ಉಪಯೋಗ ಅಂತ ತರಲಿಲ್ಲ. ಇವತ್ತೆಲ್ಲ ನಮ್ಮ ನಾಗರಿಕರು ಸೇರಿದ್ದಾರೆ. ಅವರಿಗೆಲ್ಲ ನಮ್ಮ RI ಅವರು VA ಅವರು ಒಂದು ಮಾತು ಕೊಟ್ಟಿದ್ದಾರೆ, ನಾಳೆ ಬೆಳಿಗ್ಗೆ ಹೊತ್ತಿಗೆ ನಾವು ನಿಮಗೆಲ್ಲ ಏನು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ರೆಡಿ ಮಾಡಿಕೊಡ್ತೇವೆ ಅಂತೇಳಿ. ಅವರ ಒಪ್ಪಿಗೆ ಮೇರೆಗೆ ನಾವು ಇವತ್ತಿನ ಈ ಕೆಲಸವನ್ನು ಇಲ್ಲಿಗೆ ಇವತ್ತಿಗೆ ಮೊಟಕುಗೊಳಿಸಿದ್ದೇವೆ. ನಾಳೆ ಮಾಡಿಕೊಡ್ತಾರೆ ಅಂತೇಳಿ ಅವರ ನಂಬಿಕೆ ಮೇಲೆ ನಾವು ಮೊಟಕುಗೊಳಿಸಿದ್ದೇವೆ. ಹಾಗಾಗಿ ನಾಳೆ ಅವರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗೆ. ಮತ್ತೆ ಇಲ್ಲದಿದ್ರೆ ನಾವು ನಮ್ಮ ಮುಂದಿನ ಕೆಲಸವನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳ್ತೇವೆ.